ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಜನ್ಮದ ಜೋಡಿ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ. ನಮ್ಮೊಂದಿಗೆ ಇದ್ದಾರೆ ಇನ್ನೊಬ್ಬ ಯುವ ಜೋಡಿಗಳು. ಉಡುಪಿಯ ಪ್ರತಿಷ್ಠಿತ ಜುವೆಲ್ಲರ್ಸ್ ಬಂಗಾರ ಜುವೆಲ್ಲರ್ಸ್ನ ಮಾಲೀಕರು ಕೋಣಿ ಅನಂತಕೃಷ್ಣ ಶೇಟ್ ಮತ್ತು ಅವರ ಧರ್ಮಪತ್ನಿ ಶಾರದಾ ಶೇಟ್. ನಿಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಗೊತ್ತಿದ್ದ ಹಾಗೆ ನಿಮ್ಮ ಮದುವೆ ಸಾಧಾರಣ 40 ವರ್ಷಕ್ಕಿಂತ ಮೇಲೆ ಆಗಿದೆ ಅಲ್ವಾ? 46 ವರ್ಷ ಆಗಿದೆ. ತುಂಬ ಅಭಿಮಾನದ ಸಂಗತಿ. ಅಂದರೆ ಈಗ 46 ವರ್ಷದ ಪ್ರಾಯದವರು ಸಹ ಮದುವೆ ಕಟ್ಟಾಗಿ ಬಿದ್ದಿದೆ. ನೀವು ಇನ್ನೂ ಸಹ ಮುಂದೆ ಹೋಗ್ತಾ ಇದ್ದೀರಿ, ಭಾರಿ ಒಳ್ಳೆಯದು. ಸಂಸಾರ ನೌಕೆಯನ್ನು ಚೆಂದ ಮಾಡಿ ತಗೊಂಡು ಹೋಗ್ತಾ ಇದ್ದೀರಿ. ನಿಮಗೆ ಅವರನ್ನು ಫಸ್ಟ್ ನೋಡಿದ ದಿನ ನೆನಪುಂಟಾ? ನೆನಪುಂಟು, ಹೇಳಿ. 1970 ಏಪ್ರಿಲ್ 27ನೇ ತಾರೀಕು ನಾನು ಇನ್ವಿಟೇಷನ್, ನಮ್ಮ ಅಣ್ಣನಿಗೆ ಹೇಳಕ್ಕೆ ಮದುವೆ ಇತ್ತು. ಆಗ ಇನ್ವಿಟೇಷನ್ ಕೊಡುವಾಗ ಇವರ ಅಕ್ಕನ ಮನೆಯಲ್ಲಿ ಇವರಿದ್ದರು ಆ ಟೈಮ್ನಲ್ಲಿ. ಆಗ ಇನ್ವಿಟೇಷನ್ ಕೊಡುವಾಗ ಆಗ ಒಂದು ಮುಖದ ಪರಿಚಯ ಆಯಿತು. ಮುಖದ ಪರಿಚಯ ಆದ ನಂತರ ಆನಂತರ ಅವರು ಪಣಂಬೂರಿಗೆ ಹೋದರು. ಅವರು ಅಣ್ಣ ಅವರ ಎಲ್ಲ ತಾಯೆಲ್ಲ ಅಲ್ಲೇ ಇರೋದು ಪಣಂಬೂರಿಗೆ. ಅಲ್ಲಿಂದ ಒಂದು ವಾಪಸ್ 71 ಇಸ್ವಿಗೆ ವಾಪಸ್ ಉಡುಪಿಗೆ ಬಂದರು. ಆ ನಂತರ ಅವರು ಇಲ್ಲಿ ಈ ಸೌತ್ ಕ್ಲಾಸ್ 10th SSCಗೆ 10th ಇಲ್ಲಿ ಜಾಯ್ನ್ ಆದರು. ಆಮೇಲೆ ಟೈಪ್ ರೈಟಿಂಗ್ಗೆ ಹೋಗ್ತಾಯಿದ್ರು ನಮ್ಮ ಅಂಗಡಿ ಎದುರುಗಡೆಯಿಂದ ಸರಸ್ವತಿ ಕೇಳಿ. ಆಗ ಅವ್ರು ಹೋಗುವಾಗ ಬರುವಾಗ ನೋಡ್ತಾ ಹೋಗೋದು. ಅಲ್ಲಿಂದ ಸ್ಟಾರ್ಟ್ 70 ಇಸ್ವಿಯಿಂದ. ಅದು ಫಸ್ಟ್ ಟೈಮ್ ಅವರ ಅಕ್ಕನ ಮನೆಯಲ್ಲಿ ನೋಡಿದಾಗ ಆ ಮುಖ ಒಂದು ಮನಸ್ಸಿನಲ್ಲಿ ಮುಖಂದ್ರೆ ಅದು ನಮ್ಮ ಅಣ್ಣನ ಮದುವೆಗೆ ಮೇ 7ಕ್ಕೆ ಬಂದಿದ್ರು. ಆ ಮದುವೆ ಟೈಮ್ನಲ್ಲಿ ಆಗ ಕಂಪ್ಲೀಟ್ ಮರೆಯಲಿಲ್ಲ, ಪ್ರಿಂಟ್ ಆಗಿ ಮನಸ್ಸು ಬ್ರೈನ್ ಒಳಗೆ ಹೋಗಿದೆ ಪ್ರೀತಿ. ನೀವು ಅವರನ್ನು ನೋಡಿದ್ದು ಯಾವಾಗ? ಫಸ್ಟ್ ಮನಸ್ಸಿಗೆ ತಕೊಂಡದ್ದು ಯಾವಾಗ? ನಾನು ಸಹ ಆ ದಿವಸವೇ ಮನಸ್ಸಿಗೆ ತಕೊಂಡದ್ದು. ಕಡೆಗೆ ಅವರ ಅಣ್ಣನ ಮದುವೆಗೆ ಹೋಗಿದ್ದೆ. ಅಲ್ಲಿ ಪುನಃ ಎದುರಲ್ಲಿ ಸಿಕ್ಕಿದ್ರು. ನಿನ್ನೆ ನೋಡಿದ್ದು ಇನ್ವಿಟೇಷನ್ ಕೊಟ್ಟವರು ಇವರೇ ಅಂತ ಗೊತ್ತಾಯ್ತು. ಅಲ್ಲಿಂದ ಒಂದು 3-4 ತಿಂಗಳು 6 ತಿಂಗಳು ನೀವು ದೂರ ಇದ್ರಿ ಪಣಂಬೂರಿಗೆ ಹೋಗಿ. ನಾವು 71 ಇಸ್ವಿಗೆ ಉಡುಪಿಗೆ ಬಂದಿದ್ದೀವಿ. ಎಷ್ಟು ಆಗ ಫಸ್ಟ್ ನೋಡಿದ್ರಿಂದ ಎಷ್ಟು ಸಮಯ ಹೋಯ್ತು ಮತ್ತೆ ಪುನಃ ನೋಡಲು? ಒಂದು ವರ್ಷ ಆಯ್ತಾ? ವರ್ಷಕ್ಕೊಮ್ಮೆ ನಾವು. ಆಗ ಅವ್ರ ಮುಖ ಸಿಕ್ತಿತ್ತ ನೋಡ್ಲಿಕ್ಕೆ? ಸಿಕ್ತಿತ್ತು. ಮತ್ತೆ ನಿಮ್ದು ಇಬ್ಬರದ್ದು ನಿಶ್ಚಯ ಯಾವಾಗ ಆಯ್ತು ಮದುವೆ ಮಾಡುದಂತ? ಪ್ರಪೋಸಲ್ ಹೇಗೆ ಆಯ್ತು? ಪ್ರಪೋಸಲ್ ಏನಂದರೆ ನಮ್ಮ ಮನಸ್ಸಿನೊಳಗೆ ಮತ್ತು ನಮ್ಮ ಮನೆಯವರಿಗೆ ಗೊತ್ತಾಗಲ್ಲ, ಒಂದು ಆತ್ಮದಲ್ಲಿ ಬರ್ತದೆ. ನಾವು ನಿಶ್ಚಯ ಅಗತ್ಯ ಇಲ್ಲ, ನಾವು ಇವಳೇನೆ ಮದುವೆ ಮಾಡ್ಕೊಳ್ಳೋದು ಹೇಳಿ ಒಂದು ಮನಸ್ಸಿನೊಳಗೆ ನಿಶ್ಚಯ ಆಯ್ತು. ಅಲ್ಲ, ನೀವು ಫ್ಯಾಮಿಲಿಗೆ ತಿಳಿಸಿದ್ದೀರಾ? ಫ್ಯಾಮಿಲಿಗೆ ತಿಳಿಸಿದೆ. ಫ್ಯಾಮಿಲಿ ತಿಳಿಸಿದ್ರೆ ಅವ್ರು ಹೇಳ್ತಾ ಇದ್ರು, ನಮ್ಮ ಮನೆಯವ್ರ ಮಕ್ಕಳು ಮಾಡ್ತಾಯಿದ್ರು ಪಣಂಬೂರು ಅಂತೇಳಿ. ಇವ್ರು ಪಣಂಬೂರು ಪೋಸ್ಟ್ ಗೆಸ್ಟ್ ಹೌಸ್ನಲ್ಲಿ ಇದ್ರು. ಅವರು ಗೆಸ್ಟ್ ಅಲ್ಲ, ಅಲ್ಲಿ ಅವ್ರದ್ದು ಇದಿತ್ತು, ಕ್ವಾರ್ಟರ್ಸ್ ಇತ್ತು. ಆ ಕ್ವಾರ್ಟರ್ಸ್ನಲ್ಲಿ ಅವರು ನಾನು ಪಕ್ಕ ನಾಯ್ತಾರೆಲ್ಲ ಹೋಗುವಾಗ ಮತ್ತು ಮಂಗಳೂರಿಗೆ ಮದುವೆ ಹೋಗುವಾಗ ಅವರ ಮನೆಗೆ ಹೋಗೋದು ಕಾರ್ನಲ್ಲಿ 70. ನನ್ನೊಂದು ಗಾಡಿ ಇತ್ತು, ಅಂಬಾಸಿಡರ್ ಗಾಡಿ. ಆಗ ನಮ್ಮ ಫ್ಯಾಮಿಲಿ ಎಲ್ಲ ಮದುವೆ ಹೋಗಿ ಆನಂತರ ಅವರ ಮನೆ ಬಂದು ಹೋಗಿ ಅಂದರೆ ಒಂದು ದೂರದ ರಿಲೇಷನ್ ಇತ್ತು, ಗೊತ್ತಲ್ಲ. ಅದು ಗೊತ್ತಿತ್ತು ಅವರು ನಿಮ್ಮನ್ನೇ ನೋಡ್ಲಿಕ್ಕೆ ಬರ್ತಾ ಇದ್ದಾರಂತ? ಗೊತ್ತಿತ್ತು. ಅಂದ್ರೆ ನಿಮ್ಮ ಪ್ರೀತಿ ಮೊಳಕೆ ಬಂದಿತ್ತು ಅಲ್ವಾ? ನೀವು ಮತ್ತೆ ನಿಮ್ಮ ಹಿರಿಯರಿಗೆ ತಿಳಿಸಿರಿ, ನನಗೆ ಈ ಹುಡುಗಿ ಅಡ್ಡಿ ಇಲ್ಲ ಅಂತ? ಅವರೇ ಹೇಳ್ತಿದ್ರು. ಬಾಬುಕ ನನಗೆ ಮನೆಯಲ್ಲಿ ಬಾಬು ಅಂತೇಳಿ ಕರೀದು. ಅವ್ರು ಹೇಳ್ತಾ ಇದ್ರು, ಬಾಬು ಲಾಯಕ್ ಚೆಲ್ಲಿ ಸುಧಾರ ಕಳ್ಳ ಲಾಯಕ್ ಸಂಬಂಧ ಅವನಸ್ಸ ಚಿಕ್ಕವರ ಖುಷಸ್ಸ ವಾಡ್ನ ಆಮೇಲೆ ಏಚಕರು ಅವರೇ ಒಂದು ಮನಸ್ಸೊಳಗೆ ಮಾತಾಡ್ತಾರೆ. ದೂರದ ಸಂಬಂಧಿಗಳ ಅಥವಾ ಸಂಬಂಧಿಗಳೇ? ಅಂದರೆ ಅವರು ಮುಂಚೆ ಉಡುಪಿಲಿದ್ರು. ಸಂಬಂಧಿಗಳಲ್ಲ, ರಕ್ತ ಸಂಬಂಧ ಇಲ್ಲ, ಕುಟುಂಬದವರಲ್ಲ. ನಿಮ್ಮ ಫ್ರೆಂಡ್ಸ್ ಇವ್ರ ಅಣ್ಣ ನಮ್ಗೆ ಫ್ರೆಂಡ್ಸ್ ಆಗಿದ್ರು ರತ್ನಗರ. ಅದು ನಿಮ್ಮ ಎಂಗೇಜ್ಮೆಂಟ್ ಅಂತ ಮಾಡಿದ್ರ? ಎಂಗೇಜ್ಮೆಂಟ್ ನಾವು ಮಾಡಲಿಲ್ಲ. ಅಲ್ಲ, ನೀವು ಹೇಗೆ ಡಿಸೈಡ್ ಮಾಡಿದ್ರಿ ಯಾವಾಗ ಮದುವೆ ಆಗಬೇಕು ಅಂತ? ಮದುವೆ ಆಗಬೇಕು ಹೇಳಿದ್ರೆ ಫಸ್ಟಿಗೆ ನಾವು ಮಾಡಿದ್ರೆ 74 ಇಸ್ವಿ. ನನಗೊಂದು 25 ವರ್ಷ ಆಗಬೇಕಂತೇಳಿ ನನ್ನ ಇದು ವರ್ಷದ ಪ್ರಕಾರ ಅದು 20 ಒಳ್ಳೆ ಮುಹೂರ್ತ ಅಂತೇಳಿ. ಅದೇ ಪ್ರಕಾರ ಅದು ಮಾರ್ಚ್ 1ಕ್ಕೆ ಬಂತು. ಆ ದಿವಸ ನಮ್ಮ ಹಿರಿಯರು ಎಲ್ಲ ಹೇಳಿದ್ರು, ನಮ್ಮ ತಂದೆ ತಾಯಿ ಹೇಳಿದ್ರು, ಆ ದಿವಸ ಒಳ್ಳೆ ಮುಹೂರ್ತ ಉಂಟು, ಪುರುಷರು ಹೋಗಿ ಇದೇ ಮುಹೂರ್ತಕ್ಕೆ ನಾವು ಮಾಡುವ.
ಅದು ವೆಂಕಟರಮಣ, ನಮ್ಮ ವೆಂಕಟರಮಣ ದೇವಸ್ಥಾನದಲ್ಲಿ, ಇದು ಉಡುಪಿಯಲ್ಲಿ ಕಲಾಮಂದಿರದಲ್ಲಿ ಮದುವೆ ಆಯಿತು. ಮದುವೆ ಮುಂಚೆ ನೀವು ಏಕಾಂತದಲ್ಲಿ ಸಿಕ್ತಿದ್ದೀರಾ? ಸಿಕ್ಕಿದ್ದೇವೆ. ಮಾತಾಡ್ಲಿಕ್ಕೆ ಸಿಕ್ತಿದ್ರಾ? ಮಾತಾಡ್ಲಿಕ್ಕೆ ಸಿಕ್ಕಿದ್ದೇವೆ. ಫಸ್ಟಿಗೆ ನಾವು ಮಂಗಳೂರು ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಂದ್ರೆ ಹಿರಿಯರ ಪರ್ಮಿಷನ್ ಒಟ್ಟಿಗೆ ಅವ್ರಿಗೆ ಗೊತ್ತಿತ್ತು, ಹೋಗ್ತೇವೆ. ಭಾರಿ ಒಂದು ಸಂತೋಷದ ವಿಷಯ. ಈ ಒಂದು ಸಿಹಿಯಾದ ಒಂದು ಕ್ಷಣಗಳನ್ನು ಮರೆಯಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ವಾ? ಖಂಡಿತ ಖಂಡಿತ. ನೀವು ಆಗ ಅವರಿಗೆ ಏನೊಂದು ಎಕ್ಸಿಬಿಷನ್ ಅಲ್ಲಿ ಏನ್ ತಕೊಂಡು ಕೊಟ್ರಿ? ಆಗ ಅವ್ರಿಗೆ ಏನು ಮನಸ್ಸಿಗಿತ್ತು ಅದು ಇದು ತಗೊಳ್ಳೋದು ಅಂತ ಕೇಳಿದ್ ನಾನು. ಅದು ಬೇಕು ನಿಮಗೆ ತಗೋ ಅಂತ. ನೀನು ದಾಕ್ಷಿಣ್ಯ ಮಾಡಬೇಡ, ದುಡ್ಡಿಗೆ ದಾಕ್ಷಿಣ್ಯ ಮಾಡಬೇಡ, ಏನು ಬೇಕು ತಗೊಂಡಿದ್ದೆ. ಅವ್ರು ಎಸ್ ಅಂತ ಹೇಳಿದ್ರು, ತಗೊಳ್ಳಿ. ಅವರು ಆಗ ಯಾವ ಡ್ರೆಸ್ ಹಾಕಿದ್ ನೆನ್ಪುಂಟ? ಅವರು ಹೆಚ್ಚು ಜಾಸ್ತಿ ಆಗಿ ಅವರು ಎಲ್ಲೋ ಹಾಕ್ತಿದ್ರು. ನಂದು ಉದ್ದ ಲಂಗ ಮತ್ತೆ ಬ್ಲೌಸ್, ಬ್ಲಾಕ್ ಬ್ಲೌಸ್. ಹಾಫ್ ಸಾರಿ ಅಂತ ಹೇಳ್ತಾರೆ. ಹಾಫ್ ಸಾರಿ ಇಲ್ಲ, ಹಾಫ್ ಸಾರಿ ಇಲ್ಲ, ಲಂಗ ಮತ್ತೆ ಬ್ಲೌಸ್. ಆಗ ನನಗೆ ಪ್ರಾಯ ವೈಟ್ ಶರ್ಟ್. ನಮ್ದು ಎಲ್ಲ ಕಲರ್ಸ್. ಆಯ್ತು. ಮದುವೆ ಆದದ್ದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಫಸ್ಟ್ ಮಾರ್ಚಿಗೆ. ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರಾ ಅಥವಾ ನಿಮ್ಗೆ ಬೇರೆ ಮನೆ ಮಾಡಿ? ಇಲ್ಲ, ಜಾಯಿಂಟ್ ಫ್ಯಾಮಿಲಿ. ನಾವು ಸಾಧಾರಣ 25-30 ಜನ ಇದ್ರು ಒಟ್ಟಿಗೆ. ಹೌದು. ನೀವು ಹಿರಿಯವರಲ್ಲ, ಅಣ್ಣ ತಮ್ಮ? ನಮ್ಮ ಅಣ್ಣ, ನಾವು 4 ಅಣ್ಣ ತಮ್ಮಂದಿರು, 4 ಅಕ್ಕ ತಂಗಿದ್ರು. ಅಕ್ಕನಿಗೆ ಮದುವೆ ಆಗಿದೆ ಇಬ್ಬರಿಗೆ. ಆದರೆ ನಮ್ಮಲ್ಲಿ ನೆಂಟರು ಯಾರು ಇರ್ತಿದ್ರು. ಹಾಗೇಳಿ ನಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಸುಧಾರಣೆ ಮಾಡಿ ಒಬ್ಬರೊಬ್ಬರು ಒಗ್ಗಟ್ಟಾಗಿ ಎಲ್ಲ ಒಮ್ಮತ್ತ ಮನಸ್ಸಿನಿಂದ ಎಲ್ಲ ಅವರು. ನಿಮ್ಗೆ ಶೆಟ್ಟಿ ಮನೆತನದಲ್ಲಿ ಸೇರ್ಲಿಕ್ಕೆ ಏನ್ ತೊಂದರೆ ಆಗ್ಲಿಲ್ಲ? ಇಲ್ಲ, ತೊಂದರೆ ಆಗ್ಲಿಲ್ಲ. ಎಲ್ಲರೂ ನಿಮ್ಮನ್ನು ಸ್ವಾಗತ ಮಾಡಿದ್ರು, ಮನಸ್ಪೂರ್ವಕವಾಗಿ ತುಂಬಾ ಪ್ರೀತಿಯನ್ನು ಕೊಟ್ರು. ಗಂಡನು ಸಹ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇವರ ಕೆಲಸ ಜಾಸ್ತಿ ಅಂದ್ರೆ ಉಡುಪಿಯಲ್ಲೇ ಇತ್ತು. ಇವರು ಎಲ್ಲಿ ಹೊರಗೆ ಒಬ್ಬ ಒಂಟಿಯಾಗಿ ಹೋಗಿದ್ರ? ಇಲ್ಲ, ಒಂಟಿಯಾಗಿ ಹೋಗ್ಲಿಲ್ಲ. ಅವ್ರಿಗೆ ನಿಮ್ಗೆ ಬಿಡ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ, ಅಷ್ಟೊಂದು ಪ್ರೀತಿ ಮಾಡಿ. ಮೊದಲ ಮಗು ಯಾವ ವರ್ಷದಲ್ಲಿ ಆಯ್ತು? 74 ಮಾರ್ಚ್ 1ಗೆ ಮದುವೆ ಆಯ್ತು. 74 ಡಿಸೆಂಬರ್ 16ಗೆ ನಂಗೆ ಹೆಣ್ಣು ಮಗು ಫಸ್ಟ್. ಮತ್ತೆ ಇನ್ನೇನೆರಡು ಮಗಳು? ಇನ್ನು 77ಗೆ ಮತ್ತೊಬ್ಬಳು, ಮತ್ತೆ 1981ಗೆ ಒಬ್ಬ. ಒಂದು ವಿಷಯ ಹೇಳ, ನಿಮ್ಮ ದಾಂಪತ್ಯದ ಒಂದು ಸ್ವೀಟೆಸ್ಟ್ ಮೂಮೆಂಟ್ ಅಂದ್ರೆ ಮಕ್ಕಳಾಗೋದಿತ್ತ? ಮಕ್ಕಳಾದ ಸಮಯ ಒಂದು ತುಂಬಾ ಸಿಹಿಯಾದ ಸಮಯವ? ಸಿಹಿಯಾದ ಸಮಯ. 3 ಮಕ್ಕಳಾಗುವಾಗ ನಿಮ್ಗೆ ಅಂದ್ರೆ ನಾವು ಪ್ರತಿ ವರ್ಷ ಬರ್ತ್ಡೇ ಮಾಡ್ತೇವೆ, 3 ದಿವಸ ಮನೆಯಲ್ಲೇ. ಆಗ ಸಹ ಮನೆಯಲ್ಲೇ ಮಾಡುದು. ಸಾಧಾರಣ 100-120 ಮಂದಿ ಬರ್ತಿದ್ರು. ನಾವು ಡಯಾನದೇ ಆರ್ಡರ್, ಹೌದು, ಡಯಾನದಿಂದ ಆರ್ಡರ್ ತಂದು. ಬಹಳ ಒಳ್ಳೆ ಸಂಗತಿ. ನೀವು ಫಸ್ಟ್ ಚಲನಚಿತ್ರ ನೋಡಿದ್ದು ಯಾವಾಗ? ಯಾವ ಪಿಕ್ಚರ್ ನೋಡಿದ್ರಿ? ಅದು ಮಂಗಳೂರಿನಲ್ಲಿ 70ನೇ ಇಸ್ವಿಯಲ್ಲಿ ಒಂದು ಪಿಕ್ಚರ್ ಬಂದಿತ್ತು, ಸೋಲಿನ ಸಂಗಮಕ್ಕೆ. ಕನ್ನಡವಾ? ಅಲ್ಲ, ಸಂಗಮ. ಹೌದೌದು, ವೈಜಯಂತಿ ಇದೆಲ್ಲ ಅಲ್ಲಿ. ಇಲ್ಲಿ ಉಡುಪಿ ಬರುವಾಗ ರಾಜ್ ಕಪೂರ್, ಉಡುಪಿ ಬರುವಾಗ ಮನೋಹರ್ ಕುಮಾರ್, ಅದು ರಾಜ್ ಕಪೂರ್, ವೈಜಯಂತಿ, ರಾಜೇಂದ್ರ ಕುಮಾರ್. ಅದು ನೀವು ಇಬ್ಬರೇ ಓದೋದಾ ಅಥವಾ? ಇವರ ಅಕ್ಕ ಇದ್ರು ಸಿಂಡಿಯೇಟ್ ಬ್ಯಾಂಕ್ ನಲ್ಲಿ, ಒಂದು ಶೆಪೆರೋನ್ ಇದ್ರು ಅವರು. ಮತ್ತೆ ಇವ್ರ ತಮ್ಮ ಬಾವನಟ್ಟಿ, ಅದು ಒಟ್ಟಿಗೆ ಹೋಗುದು. ಆದ್ರೂ ಸಹ ಒಂದು ಒಳ್ಳೆ ಕ್ಷಣ ನಿಮ್ಗೆ 3.5 ಗಂಟೆ, ಥ್ಯಾಂಕ್ಸ್ ಟು ರಾಜ್ ಕಪೂರ್. ಅವರೆಲ್ಲ ದೊಡ್ಡ ಪಿಕ್ಚರ್ ಮಾಡ್ತಿದ್ರು, ಆದ್ರಿಂದ ಒಟ್ಟಿಗೆ ಕೂತ್ಕೊಂಡಿದ್ರ ಬೇರೆ ಬೇರೆ? ಒಟ್ಟಿಗೆ ಒಳ್ಳೇದು. ಒಟ್ಟಿಗೆ ಕೂತ್ಕೊಂಡು ಒಳ್ಳೆ ಮಾತಾಡ್ತಿದ್ರು. ಫಿಲ್ಮ್ ಹೋಯ್ತು ಅಲ್ವಾ? ಒಬ್ಬರೊಬ್ಬರೆಲ್ಲ ಮಾತಾಡ್ತಿದ್ರು. ಅದು ಒಂದು ಸಮಯ. ಹಿಡಿದಿದ್ದೀರಾ? ಓ, ಕೈ ಅವರ ಮೇಲೆ ಇರ್ತದೆ. ಬಹಳ ಸಂತೋಷದ ವಿಷಯ. ನಿಮ್ಮ ಈ 46 ವರ್ಷ ಇನ್ನು ಆಗ್ತದೆ ಮಾರ್ಚಿಗೆ. ಆ ಒಂದು ಅತಿ ಸಂತೋಷದ ಘಟನೆ ಯಾವುದು? ಮಕ್ಕಳನ್ನು ಬಿಟ್ಟ ಹೇಳಿದ್ರಿ, ಹೌದು. ಬೇರೆ ಒಂದು ಏನಾದ್ರು ಅತಿ ಸಂತೋಷ ಘಟನೆ ಅಂದ್ರೆ ನಾನು ಹೇಳ ಹೇಳಿ. ಮೊಮ್ಮಕ್ಕಳಾದ, ಹೌದು ಅಲ್ವಾ? ಇನ್ನು ನಮ್ಮ ಪ್ರಶ್ನೆಗಳನ್ನು ಮುಂದುವರಿಸೋಣ. ನೀವು ಇಷ್ಟ ತನಕ ಹೇಳಿದ್ದು ಬಹಳ ಚಂದ ಆಯ್ತು. ಈಗ ವೀಕ್ಷಕರಿಗೆ ಸ್ವಲ್ಪ ವಿರಾಮ ಕೊಡೋಣ, ಮತ್ತೆ ಭೇಟಿಯಾಗೋಣ. ನಮ್ಮ ಅನಂತಕೃಷ್ಣ ಶೇಟ್ ಮತ್ತು ಶಾರದಾ ಶೇಟನ್ನು ಇನ್ನೊಂದು ಭಾಗದಲ್ಲಿ ಇನ್ನೂ ಸ್ವಲ್ಪ ರಸಮಯ ಪ್ರಶ್ನೆಗಳನ್ನು ಕೇಳೋಣ. ಅಷ್ಟ ತನಕ ಒಂದು ವಿರಾಮವನ್ನು ತೆಕ್ಕೊಳ್ಳಿ.